ಖ್ಯಾತ ಕುಸ್ತಿಪಟುವಾದ 39ರ ಜುರಾಸಿಕ್ ಜಾಗರ್ನಾಟ್ ಎಂದು ಖ್ಯಾತಿ ಪಡೆದ ವಿನ್ಸ್ ಸ್ಟೀಲ್ ಅವರು ನ್ಯೂಜೆರ್ಸಿಯ ರಿಟ್ಜ್ಫೀಲ್ಡ್ ಪಾರ್ಕ್ನಲ್ಲಿ ಕುಸ್ತಿಯಾಡುವಾಗಲೇ ಕುಸಿದು ಬಿದ್ದು ಸಾವು ಕಂಡರು. ನ್ಯೂಜೆರ್ಸಿಯ ರಿಟ್ಜ್ಫೀಲ್ಡ್ ಪಾರ್ಕ್ನಲ್ಲಿ ಬ್ರಿ ಕಾಂಬಿನೇಷನ್ ಕುಸ್ತಿ ಪಂದ್ಯಾವಳಿ ನಡೆದಿತ್ತು. ಸ್ಫೂರ್ತಿಯಿಂದ ಕುಸ್ತಿ ಆಡುತ್ತಿದ್ದ ಅವರು ಒಮ್ಮೆಗೆ ಕುಸಿದು ಬಿದ್ರು. ಕೂಡಲೇ ಕುಸ್ತಿ ವೈದ್ಯರು ಓಡಿ ಬಂದರು. ಪರಿಸ್ಥಿತಿ ಗಮನಿಸಿ ಕೂಡಲೇ ಆಸ್ಪತ್ರೆಗೆ ಸಾಗಿಸಲಾಯಿತು. ಹೃದಯ ಸಂಬಂಧಿ ತೊಂದರೆಯಿಂದ ಅವರ ಸಾವಾಗಿದೆ ಎಂದು ಕುಸ್ತಿ ಆಯೋಜಕರು ಹೇಳಿದ್ದಾರೆ. ಸ್ವತಂತ್ರ ಕುಸ್ತಿ ಪಂದ್ಯಾವಳಿಗಳಲ್ಲಿ ಕಾಣಿಸಿಕೊಳ್ಳುವ ವಿನ್ಸ್ ಸ್ಟೀಲ್ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ರು. ಮುಖ್ಯವಾಗಿ ಫ್ಲೋರಿಡಾದ ಕೋಸ್ಟಲ್ ಚಾಂಪಿಯನ್ಶಿಪ್, ನ್ಯೂಜೆರ್ಸಿಯ ಎಸಿಇ ಪ್ರೊ ಕುಸ್ತಿ ಪಂದ್ಯಾವಳಿಗಳಲ್ಲಿ ಸದಾ ಕಾಣಿಸುತ್ತಿದ್ರು. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru.